ಕೊರೋನಾ ಬಂದ ಮೇಲಂತೂ ಸ್ವದೇಶಿ ವಸ್ತುಗಳ ಬಳಕೆಯ ಕೂಗು ವೋಕಲ್ ಫಾರ್ ಲೋಕಲ್ ಎಂದು ಎಲ್ಲೆಡೆಯಿಂದ ಕೇಳಿಬರುತ್ತಿದೆ. ಇದಕ್ಕೆ ಪೂರಕವೆಂಬಂತೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಉಡುಪಿ, ಕೃಷಿ ಇಲಾಖೆ, ಕಾರ್ಕಳ ಹಾಗೂ ಕೃಷಿ ಸಂಬಂಧಿಸಿದ ಇಲಾಖೆಗಳ ಸಹಯೋಗದಲ್ಲಿ ಆತ್ಮ ಯೋಜನೆಯಡಿ ನಡೆದ ಒಂದು ತಾಲೂಕು ಒಂದು ಉತ್ಪನ್ನ ಕಾರ್ಲಕಚೆ ಕುಚ್ಚಲು ಅಕ್ಕಿ ಬ್ರ್ಯಾಂಡ್ ಅನ್ನು ಕೃಷಿ ಸಚಿವ ಬಿಸಿ ಪಾಟೀಲ್ ಇಂದು ಬಿಡುಗಡೆಗೊಳಿಸಿದರು. ಕೃಷಿ ಸಚಿವ ಬಿಸಿ ಪಾಟೀಲ್ ಕಾರ್ಲಕಚೆ ಅಕ್ಕಿ ಹಾಗೂ ಬಿಳಿ ಬೆಂಡೆ ಅನಾವರಣಗೊಳಿಸಿದರು. ಬಿಡುಗಡೆ ಮತ್ತು ಮಾರಾಟ ಮೇಳಗಳಲ್ಲಿ ರೈತರ ಮೇಳದಲ್ಲಿ ಪ್ರಗತಿಪರ ರೈತರು ಬೆಳೆದಿದ್ದ ಆಹಾರ ಬೆಳೆಗಳ ಪ್ರದರ್ಶನ ನಡೆಯಿತು. ಈ ಬ್ರ್ಯಾಂಡ್ ಅನ್ನು ಪ್ರೋತ್ಸಾಹಿಸಲು ಇಚ್ಛಿಸುವವರು ಹಾಗೂ ಆಸಕ್ತರು ಇಲ್ಲಿ ಅಕ್ಕಿಯನ್ನು ಖರೀದಿಸಬಹುದೆಂದು ಸಮಿತಿ ತಿಳಿಸಿದೆ.